ಹಾಯ್ ಹಲೋ ನಮಸ್ತೆ ಮಂತ್ರಿಗಳ ಮತ್ತೆ ಚೆನ್ನ ಸೋಕ್ಯತೆ ಯಾರತ್ತು ಮಸ್ತ್ ಹುಷಾರಿಲ್ಲ ಗೈಸ್ ಇನಿ ಕೋಡೆತ್ತ ಅವಸ್ಥೆ ಈ ಮೀದ ಅವಸ್ಥೆ ಇನಿ ಮುಂಚಿದ ಬಡಿ ಜಡದು ಮುಂಚಿದ ಬಡಿಕಂತೆ ಗರಂ ಮಸಾಲೆ ಬಡಿಕಂತ ಜೀರಿಗೆ ಬಡಿಕಂತೆ ಅದ್ರ ಬೇಕೊಂದು ಬಟರ್ ಮಿಲ್ಕ್ ಅಮೂಲು ಅವೆರಡು ಹೋಗ್ಬಿಟ್ಟು ಮುಂಚೆಲ್ಲ ಜೀರೆ ಪೌಡ್ರ್ ಮತ್ತು ಕಂತೆಯನ್ನು ದಾಯ ಬಂಡ ಮೀನು ಉಂಡದೆ ಐಗೋಸ್ಕರ ಅಮ್ಮ ಮೀನು ಮಂತೊಂದುಂಟು ಮುರು ಮೀನು ಮಾರ ಹಾಂಡು ಒಂಜಿ ಧರ್ಮಡು ಕೊರಿರೇಟ್ ಏನೊಂಜಿ ಪುದರ್ ಬಂಡದ ಮೀನು ತಿನ್ನೋದಿ ದೇವರ ಎಡ್ಡೆ ಮನ್ಪಡವ ಕಡಲ ಮಗನಿಕ್ ದೇವರ ಎಡ್ಡೆ ಮನ್ಪಡ ನನ್ನಲಾತು ಕಡಲು ಬೋದು ಮೀನು ಪತ್ತದು ಮೀನು ಕಂತದು ಈಗ ಕೊರ್ಪುನಾತು ಮೀನು ನಿಕ್ಲಿಗೆ ಜಾಸ್ತಿ ಆವಾಡು ಪಂಡದು ಯಾನು ನನ್ನಲಾತು ದೇವರ ಏನು ಸ್ವಾಮಿ ದೇವರ ಮೀನು ದಿಕ್ಕ ಒಂದು ವೀಡಿಯೋ ಮೀನು ಆಯಿತು ಹೇಳೋ ಬನ್ವಿ ದಿಕ್ಕು ಓಡೋದು ಮೀನ್ಲ ದಿಕ್ಕಡ ಮಾತಾಡ ದಿಕ್ಕಡ ತಾಂಡದು ಇನಿ ಅಂದಾದ ಮಲ್ಪದು ಪಂಡ ಮುರು ಮೀನೇನು కొంచెం ಜಸ್ಟ್ ಕಾಯ್ತಲ್ಲ ಅದು ಟೇಸ್ಟ್ ಇಕ್ಕಂದು ಇದು ಮಸಾಲೆ ಮಂತದು ಟೊಮೆಟೊ ನೀರು ಮತ್ತು ಪಾರ್ದು ಎಣ್ಣೆಗೆ ಪಾರ್ದು ಮೀನನ್ನು ಫಸ್ಟ್ ಫ್ರೈ ಮಾಡ್ವೆ ಮುರು ಮೀನನ್ನು ಫ್ರೈ ಮಾಡ್ವೆ ಬೊಕ್ಕ ಮಾತ ಪಾರ್ದು ಪನ್ಪುಜಿ ಅವೇನು ಏನು ಮನ್ಪೆ ಅಲ್ಪ ನಿಕ್ಕಲು ತೂಲಿ ಅವೇನು ಇಲ್ಲ ಟ್ರೈ ಮಾಡ್ಲಿ ಸೂಪರ್ ಹಾಕೊಂಡು ಒಂದು ಪೂರ ಯಾನಾದ್ರು ಮನ್ಪು ನತ್ತು ಅವೇನು ಏನು ಕೆಲವು ನೆಟ್ ವೀಡಿಯೋಸ್ ಅವೇನು ಕೂಡ 3-4 ವೀಡಿಯೋ ಸರ್ಚ್ ಮಾಡ್ಕೊ ತೂಕ ಎಂಜ ಬರ್ಕೊಂಡು ಬಂಡದು ಅದಕ್ಕೋಸ್ಕರ ಸೂಪರ್ ಹಾಕೊಂಡು ಬಂಡು ತಗೊಂಡು ತಿನ್ನಾಗ ಆಸೆ ಹಾಕೊಂಡು ಹಿಂಗೆ ತಿಂತಾರೆ ದಿತ್ತೆ ತಿಂತಾರೆ ಅಂಚೆ ನೀನು ಮಂತದೆ ನೀನು ತಿನ್ಪುನೆಲ್ಲ ನೀ ಕಲ್ಲೆದುರೆ ಅಂದರೆ ವಿಲ್ ಮಾಡ್ತಾರೆ ಸೂಪರ್ ಅದು ಬರ್ಕೊಂಡು ಓಕೆ ಅಂಚಲ್ಲ ಮಸ್ತ್ ಹೊರ್ತು ಕಾಪುನು ಬರ್ಚಿ ಬೇಗ ಬೇಗ ಮತ್ತದು ಬೇಗ ಬೇಗ ಉನ್ಕ ಬಂಡದು ಈ ವಿಡಿಯೋ ಸ್ಟಾರ್ಟ್ ಬಂತಂದಲೇ ಬರೀ ಇದು ದಪ್ಪ ಚೋಲಿ ನಿಂದು ಆ ಚೋಲಿ ದೆಪ್ಪೋಡ ಬಕ ದಪ್ಪತ ಡಿಸ್ಕೋದ ದೆಪ್ಪೋಡು ಅದಕ್ಕೆ ಬಕ ತಿನ್ನಗ ಚೋಲಿ ದೆಪ್ಪರಕ್ಷ ಆಪಿಡು ಅಂದು ಹೆಚ್ಚಿನ ಯಾನ್ ತಿನ್ನಗ ದೆಪ್ಪುನದ ಅಂದು ಈ ತಿನ್ನ ದೆಪ್ಪು ಹೋಟೆಲ್ ಕಾಯ್ತು ಕೊಟ್ಟರೆ ಚೋಲಿ ದೆತ್ತಿದೆ ಇದು ಡಿಸ್ಕೋ ಮೀನು ಅಂತಾಡ ಹೆಚ್ಚಲ್ಲ ನಾನು ಎತ್ತುಂಡು ಮೂಜಿಂಡು ಕೊಟ್ಟೆ ಓಮಲ್ಲ ಅವು ಎಂಚಿ ನಮ್ಮ ಚೋಲಿತ್ತು ಮೀನು ಅಂತದ್ದು ಮಂಡೆಪುರ ದೆಪ್ಪುನ ಕದ ಆಲೇಜ್ ಆಯ್ತು ಮೀನು ಮೆಟ್ಟು ಮೂರು ಮೀಟು ಪುರ ಮಂಡೆ ಬರ್ಚಿ ಮೈಕ್ ಹೌದಾತ ಮೀನು ಕೈ ತಿನ್ನ ಮುರು ನಾನು ಆತನ ಚೋಲಿ ತಪ್ಪೆ ರಾಜನ ಬರ್ಪೇರ ಅಂತ ಅರಿ ಬರ್ತೊಂದು ಬಿಯರ್ ಬರ್ಪೇರಿಗೆ ಅತ್ತಿಗೆ ಬಂಡೀರು ಅವಿಂದ ಗಸಿಗಸಿಲಕ ಮಂಪಡಂದ ಕೈತಿಲಕ ಮಸಾಲೆ ಬಾರ್ದು ಒಂಜೊಂಜಿ ತುಂಡು ತಿನ್ನೋಲಿ ತಿನ್ನೋಡು ಮಾ ಒಂದು ಅಂಜಿಜ್ಜಿ ಏ ಮಲ್ಲ ದೆಪ್ಪಗೆ ಅಲ್ಲ ಓಪೋ ದೂರ್ತಿ ಬೋರ್ನ ಮಸಾಲೆ ಮಂತೆ ಅಂತೀನಿ ಐ ಗೈಸ್ ಬಕ್ ಇಂಕುಲಿತ್ತಂಜಿ ಮೀನು ಗೊಂಜಿ ಮಸಾಲ ಪಾಡ್ಲಿಕ್ಕೆ ಯಾನು ಮುಲ್ಪ ಒಂಜಿ ನುಗದು ಗೊತ್ತದೆ ಕೊತ್ತಂಬರಿ ಪಂಡ ಕೋರಿಯಂಡರ್ ಯಾನ್ ಜಾಸ್ತಿ ಪಾಡುವ ಮೀನು ಅಂತ ಜಾಸ್ತಿ ಉಂಡಿಲ್ಲಾಡು ಅದಕ್ಕೆ 5 ಬೊಕ್ಕ ಪಾಡೋದಿಲ್ಲ ಯಾನು ಜೀರಾ ಪೌಡರ್ ಇವ್ರು ಪಾಡುವೆ ಫ್ಲೇವರ್ ಎಡ್ಡ ಬರ್ತೀನಿ ಒಂದು 5 ಬೊಕ್ಕ ಪಾಡುವೆ ಯಾನು ಇದು ಗರಂ ಮಸಾಲ ಪಾಡ್ಕ 5 ಬೊಕ್ಕ ಏನು ಪಾಡೋದಿಲ್ಲ ಮುಂಚದ ಪೊಡಿ ಅವಂತ ಜಾಸ್ತಿ ಮಾಡೋದು ಅವಣ್ಣ ಮೀನಿದೆ ಹಿಂಗದು ಕೈತಿ ಬೊಕ್ಕ ಒಂಚೂರು ಬರೋಡತ್ತೆ ಕಮ್ಮಿನ ಬರೋದು ಅದಕ್ಕೋಸ್ಕರ ಏನು ಪಾಡೋದಿಲ್ಲ ಕೂಡ ನೆಟ್ಟು ಲಿಂಬೆ ಒಂದು ಪೂರ ದೆಪ್ಪಲೆ ಬಿತ್ತು ಬಕಲ ತೆತ್ತಿ ಮಾತೆತ್ತಲ್ಲ ಶೋಕ ಪುಂಗೇಸಿಂದು ದೊಡ್ಡ
ಲಿಂಬೆ ಅಂತ ಪಾಡು ಜಾಸ್ತಿ ಆಗುತ್ತೆ ಪುಳಿ ಪುಳಿ ಅದು ಖಾರ ಖಾರ ಉಡೊಂದು ಲಿಂಬೆ ನಿಕ್ಲಿ ಎನ್ನಾರು ಪಾಡ್ನನೇ ಪಾಡ್ನಲ್ಲಿ ಏತು ತೂಪಿನ ಮಾರೆ ಮೊಲ್ಲ ಪಣ್ ಚಾನಲ್ ಒಂದು ಅಂಜದಾಲೆಜ್ಜಿ ಇಂತ ಸ್ಪೆಷಲ್ ಅದು ಮಂತೊಂದಿಲ್ಲ ಮಲ್ಪುಲೆ ತೂಲೆ ನಿಕುಲು ಟ್ರೈ ಮಲ್ಪುಲೆ ಅಂಚ ಹಿಡ್ದು ಬುಕ್ಕ ಏನು ಪಡೋದಿಲ್ಲ ಬೋಂದಕಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈತೇನು ಪಾಡ್ದು ಒಂಚೂರು ನೀರು ಮೇಯ್ಪೆ ಉಪ್ಪು ಪಾಡಿಯ ನೀರು ಯಾವುದು ಒಂಚೂರು ಕಲ್ಲಪ್ಪ ಈಗ ಒಂತ ಗಟ್ಟಿ ಬರೋಡ ಎಂತ ಇಂಚ ಬರೋಡು ಗಟ್ಟಿ ಅದು ಬರೋಡು ಕೊಂಚ ಅದನ್ನು ಮದತೆ ಎಸ್ ಯಾರು ಮರತೀನಿ ಮುಂಚಿದ ಪುಡಿ ಹತ್ತು ಮಂಜದ ಪುಡಿ ಯಾವ ಜಾಸ್ತಿ ಬಾಚಿ ಚೂರ್ನಕ್ಕು ತುಲೆ ಚಪ್ಪೆನ ಉಪ್ಪ ಪಂಡ ತುಲೆ ಮಸಾಲೆ ಇಂದು ಹತ್ತು ನಿಕಲ್ ಮನ್ಪನಾಗ ಚಪ್ಪೆ ತೂಜು ಸೇಬು ಚಪ್ಪೆ ಚಪ್ಪೆ ಚಪ್ಪೆಣ್ಣೆ ಬೊಕ್ಕ ಬೊಕ್ಕ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತೆ ಅವಂತೆ ಗಟ್ಟಿ ಹಾಕು ಮಸಾಲ ಅಂತಲೇ ಮತ್ತು ಇದು ಮಸಾಲ ರೆಡಿ ಆಂಡು ಮೊದಲೇ ಮೀನು ಪೂರ ಮೂರು ದಾಂಡು ಇತ್ತ ವೀಕು ಮೀನು ಪೂರ ಏನಂತೆ ಮಸಾಲೆ ಒಂಚೂರು ರಿಂಕವೆ ರಿಂಕದು ಬುಕ್ಕದಾದ ಮಲ್ಕೊಂಡು ಬರ್ತೆ ಜನೆಜ್ಜೆ ಜನೆಜ್ಜ ಯಾನ ಹೆಂಗಿತೆ ಪಾರಂಡು ಬಕ್ಕ ನಾಲ್ಕು ಗಂಟೆಗೆ ಉಳ್ಳೇರತ್ತೆ ಮಧ್ಯಾಹ್ನ ಬಕ್ಕ ಬಂದಿಜ್ಜತೆ ಹಾಂ ಯಾನ್ ಬಕ್ಕ ಪೋಪೆ 4 ಗಂಟೆ ಹಾಂ ಅವೆ 4 ಗಂಟೆ ಪೋಪೆ ಐಟ್ 8 kg ಉಂಡು ಹಾಂ ಮೀನು ಮಸಾಲೆ ವಾಲಂಟರಿ ಹಾಂ ಎಲ್ಲ ಇದು ನೋಡಿ ಗೇರಿಸಿದೆ ಐಟುಂಡಿ ಬುಷ್ ಉಂಡಾಯ್ತು ಬುಷ್ ಉಂಡು ನನ್ನ ಮಾಡ್ಕೊಡ್ ಮೀನು
ಸೌತೆಕಾಯಿ ಪುಡ ಸೌತೆಕಾಯಿ ಪುಡ ಅದಾದ ಮನ್ಸುಂಟು ಸ್ವಲ್ಪ ಮೀನು ಉಂಟು ಅಂತ ಫ್ರೈ ಆಗೋದು ಐದು ಬೊಕ್ಕದ ಬೊಕ್ಕ ಮತ್ತು ಮೀನುಕಾಯಿ ತಾಂಡು ಕೈನಲ್ಲಿ ಮೀನ್ದ ಕೆಲಸದ ಅನ್ಕೊಂಡ ಇದು ಮೀನು ಕೈತಾಯನ ಫಸ್ಟ್ ಮೀನು ಕೈತಾ ಇರ್ತದೆ ಕೈತೆ ನನ್ನದ ನೆಕ್ಸ್ಟ್ ಬೇಲೆ ಅನ್ನ ಮೀನು ಫ್ರೈ ಆಗ್ಬೇಕದ ಟಮಲತ್ತಲತ್ತದು ಎಣ್ಣೆ ಇರ್ತದ ಎಣ್ಣೆ ಆಯಿಲ್ ಜಾಸ್ತಿ ದೇವರೇ ಸೀಗದ ಕುಳಿತನ ಅರ್ಧ ವರ್ಷ ಹೋದ ಯಾರು ತುಂಬ ಒಬ್ಬ ಬೆಳ್ಳುಳ್ಳಿ ಫ್ರೈ ಮೀನಿಲ್ಲ ಫ್ರೈ ಹಾಕಿದ್ವಿ ಈರುಳ್ಳಿ ಬಾಡ್ದ ಈರುಳ್ಳಿ ಬಾಡ್ದು ಇದು ಬೊಕ್ಕದ ಬೇಳೆ ನೆಕ್ಸ್ಟ್ ಓಕೆ ಈರುಳ್ಳಿ ಸೂಪರ್ ಅಲ್ಪ ಮೀನಿಗೆ ಟೊಮೆಟೊ ಸಾರು ಲಾಯ್ಕ ಹಾಂ ಅದು ಮೀನಿಗಿರಿ ಟೊಮೆಟೊ ಸಾರು ಎಡ್ಡೆ ಬಿ ಫ್ರೈಯಾಗಿ ದಾದೇನು ಅಬ್ಬಾ ಓ ದೇವರೇ 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 ಕೈ ಕುಟ್ಲ ಒಂದು ಅರ್ಧ ಫುಲ್ ಎಣ್ಣೆಗೆ ಒಂಚೂರು ಫ್ರೈ ಆಗೋಡೆ ನಮ್ಮ ಮೀನು ಹೆಂಚಿನ ಏನಂತಂದಿಲ್ಲ ಬಸಿ ಅವು ಉಂಟು ಫುಲ್ ಕಲರ್ತದು ಎಡ್ಡೆ ಫ್ರೈ ಆಗೋದು ಕುದ್ದಾಡೋದು ನಂತಲೇ ಮೀನು ಪೂರ ಈ ಮೀನು ಪೂರ ಊಟ ಪಾಡು ಆಯ್ತು ಆಹಾ ಬಕಲ್ ಬಂದು ಎಣ್ಣೆ ಹಚ್ಚಿ ಹೆಂಗೆ ದೀಪನ್ನು ಮೀನು ಪೂರ ಫ್ರೈ ಮಾಡ್ತದೆ ಇದು ಮಂಡನ ಮಸ್ತ್ ಫೇವ್ರೇಟ್ ಗಾಯ್ಸ್ ಇದು ಹೆಚ್ಚು ಬೆಂಕಿ ಮಸ್ತ್ ಫೇವ್ರೇಟ್ ಆಹಾ ಎಷ್ಟು ಜನಕ್ಕೆ ಬಾಯಿ ನೀರು ಬರ್ತದೆ ನಾನು ಅದನ್ನು ಗೊತ್ತಿದ್ವಿ ನಾನು ಹೆಂಗೆ ಮಸ್ತ್ ಜೋರು ಬಡಾಕಿ ಅಪ್ಪ ದೇವ
ಎಲ್ಲದಿಕ್ಕ ಗ್ಯಾಸ್ ಉಂಟು ಎಲ್ಲದಿದೆ ಮುರುಮಿಂದ ಅತ್ತು ಹೌದು ಈರ್ ಮೀನ್ ತೂಲೆ ಸ್ಪೆಷಲ್ ಫ್ರೈ ಅತ್ತು ನೆಟ್ ಮದ್ಮಲ್ಲ ಊನು ಹೆಂಗೆ ಗೊತ್ತಿತ್ತೆ ಇತ್ತಿಲು ಡಿಸ್ಕೋ ಇತ್ತಿಲು ಸರಿ ಬತ್ತಮ್ಮ ಹೊರತು ಬಡಿ ಇಂಚು 10 ದಿನದ ನಮ್ಮ ಬಾ ಬಡಿಯದು ಅವು ದೇವರೇ ಅಂತ ಅಂಚನೆ ಬಿತ್ತು ಬಂದಾರಿಜ್ಜವು ಲಸಿ ಬಾಂಡ ಆಯ್ತು ಮಿತ್ತೇನೆ ಅಂತ ಎಂಚು ಪನ್ನೆ ಅತ್ತು ಎಂಚಾತಂದು ಪಲ್ಲೆ ಮೀನು ಫ್ರೈ ಆತ್ತಾವು ಮೀನು ಫ್ರೈ ಆತ್ತು ಈರ್ ತೂಲೆಗೆ ಯಾವ ಅತ್ತು ಅತಿ ಏರಾದದ ಆ ಮೀನು ತೂಲಿ ಮೀನು ಫ್ರೈ ಆತ್ತು ಫ್ರೈ ಮಸಾಲ ಮೀನು ಫಸ್ಟ್ ಫ್ರೈ ಮಾಡ್ತೀನಿ ಅಲ್ದು ಬಕ್ಕ ಮಸಾಲೆನ ಮಸಾಲೆ ಮಂತದ ಈಗ ಪಾಡ್ನಿ ಸೂಪರ್ ಹಿಂಗೆ ಓವುಲಂದು ಮೀನ್ದ ಮಂಡದ ಕೆಪ್ಪೆ ಉಂಡದು ಉಪ್ಪಡದ ಮಸಾಲ ಫ್ರೈ ಭಾರಿ ಸೋಕತ್ತು ಓ ಹಿಂಗೆ ಬರ್ತೀಯ ಉದ್ದಿ ಒಂದಿದೆ ಪೋ ಮೀನು ಅಂದಿಗೆ ಕೊತ್ತಂಬರಿ ಸೊಪ್ಪು ಹೊಡಿತೀನಿ ಬರ್ಚಿ ಇತ್ತು ಜಾಂದು ಬಿರ್ಕೊಡಿತ್ತು ಮತ್ತೆ ಟೇಸ್ಟ್ ಎನ್ನ ಆಂಡು ಇಡೆಗೆ ಫಿನಿಶ್ കാറാടുന്ന രണ്ടും കൊണ്ടു സൂപ്പർ താണ്ട പഠിച്ചേ ಆಮೇಲೆ ಗ್ಯಾಸ್ ಹೋಗ್ತಾವ ಆಮೇಲೆ 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 ಕಜಿಪೇ ಬರ್ಚಿ ಅಮ್ಮ ಬಾಯಿಗೆ ನೀರು ಬರ್ಕೊಂಡ ನೀರು ಬರ್ಕೊಡ್ತಿ ಮಸಾಲೆ ಬೇಗ ಬೇಗ ಹೋದು ಮುಂಚೆನೆ ಮನ್ಪಲೆ ಶೋಗ್ಬಿಟ್ಟೆ ಒನಸ್ ಮನ್ಪಲೆ ಆಯ್ತು ಮತ್ತೆ ನೀರು ಬಿಟ್ಕೊಡು ಕೊತ್ತಂಬರಿ ಸೈಡ್ ಬಿಟ್ಕೊಡು ಚೂರು ಲೈಟ್ ಲಿಂಬೆಲ್ ಬಿಟ್ಕೊಡು ಸೂಪರ್ ಮಸಾಲ ಫ್ರೈ ಅವು ಮುರುಮೀನು ಶೋಗಾಬದೆ ಪಾರಡಿ ಇತ್ತು ಹಾಂ ಭಾರಿ ಅನ್ಸದ अच्छा ಅವೆ ತುಮಿನ ಗ್ಲಾಸ್ ನೋಡು ಅಬ್ಬಾ ನೋಡು ಪೂರ ಮನ್ಕೊಡು ಹೋದು ಮಾರ್ಕೆಟ್ ಮೀನು ಕಣ ನೋಡ್ಬೋದು ಹಬ್ಬಗಲ ಕಡೆ ಕಡೆದು ಮಸಾಲ ಮಾಡ್ಕೊಡು ಮೀನು ಕಾಯ್ತಿನ ಕಾಯಿ ಪೆರೆಗೆ ಬೇತ ಮಸಾಲ ಮಾಡ್ತದ ಮೀನು ಕಡೆ ಓಡು ಮಸಾಲೆ ಕಡೆದು ಅವು ಮುಂಚೆ ಬೇಯ್ಪದು
ಅವು ಗೊತ್ತುಂಡು ಆಂಡ ಹಿಂಗೆಲ್ಲ ಮಿಕ್ಸಿ ಜಾರಿ ಇಚ್ಚಿ ಗ್ರ್ಯಾಂಡಡ್ ಹೆಂಚಿನ ಒಂಚೂರು ಕಡೆ ಬಿ ಅಮ್ಮಗ ದಾಲಜಿ ಅಮ್ಮಗ ಹಾಲಿ ಫ್ರೈ ಯಾ ಮಾತ್ರ ಸರಿ ಕೋಲದ ಅವಸ್ಥೆ ಉದಯವರೇ ಎಲ್ಲ ತೆಗೆದು ದೂರ ದೂರ ದೂರದು ದೇಕ್ ಜಾಸ್ತ ಮನಸ್ಸಾಂಡು ಅಂಚೆ ಚಿಂತ ಮಾತ ಆಂಡು ಮಾರಿ ಸೋಕುದ ನೀನು ಬೇತಾಯಿಕ್ ಕಜಿ ಪೂಡೊಂದಿಚ್ಚಿ ಅವು ಒಂಜಿ ಕೈತೆ ಬಚ್ಚಿಟ್ಟು ಒಂದು ಲಕ್ಕೊಡಿ ಸೋಕಾತನು ಟ್ರೈ ಮಂತೆ ಮಲ್ಲೆಚ್ಚಿ ಸಕ್ಸಸ್ ಸೂಪರ್ ಆಯ್ತನ तीन चोंडे थे यार ना पूरा बड़ा 3 मंथ बक्का निकले बड़ा तो जब गैस दिख गया है तो ले इतना एन्ना अड़िगे पूरा ಅದು ವನಸ್ ಪೂರ ಕ್ಲೀನ್ ಮಂತದು ಪೂರ ದಿಕ್ಕದು ಪತ್ತದಾನಾಗ ಇದು ಪುತ್ತಾನ ಕ್ಲೀನ್ ಆಡ ಇಲ್ಲಿ ಮೀನು ಪೂರ ವಾಸನೆ ಪೂರ ಸಾಂಬಾರ್ದು ಪೂರ ದಿಕ್ಕೆ ದೂರಿ ಭಾಜನ ಪೂರ ದಿಕ್ಕದು ಸೂಪರ್ ಆಗಿತ್ತೆ ಈಗ ಕ್ಲೀನ್ ಉಪ್ಪುಂಡೇಸಿ ಅಂಚ ಆಂಡ್ ಇದೇ ಕ್ಲಿಯರ್ನ ಈ ವಿಡಿಯೋ ಎಂಚ ಬೈದಿನೊಂದು ಗೊತ್ತಿತ್ತು ಓಕೆ ಗೈಸ್ ಬಾಯ್ ಇಷ್ಟ ಲೈಕ್ ಮತ್ತು ಶೇರ್ ನಜರಿ ಕಮೆಂಟ್ಲ ಮಂತ್ಲಿ ಇಡಿಗೆ ವಿಡಿಯೋ ಎಂಡ್ ಮಾಡ್ಬೆ ಓಕೆ ನೀನು ಅಂಚ ಮಂತ್ ತಿನ್ನೆ ನಿಜವಾದ ಸೂಪರ್ ಆಗಬೇಕು ಬಾಯಿಗೆ ಪತ್ತಿನ ಖಾರ ಬರೋದು ಓಕೆ ಕೂಡ ಕಡಲ ಮಗೆ ಚೆನ್ನಾಗಿಂದು ಸಬ್ಸ್ಕ್ರೈಬ್ ಮಾಡ್ತದೆ ಅಂಚನೆ ಲೈಕ್ ಕೊರಲೆ ಪಡೆದು ಈ ವಿಡಿಯೋ ಎಂಡ್ ಮಾಡ್ತದಿಲ್ಲ ಬಾಯ್